ಸ್ವಚ್ಛ ಭಾರತ್ ಕಾರ್ಯಕ್ರಮಗಳು ಪ್ರತಿ ಮನೆ ಮನೆಗೆ ತಲುಪಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರ ಯೋಜನೆಗಳನ್ನು ಆರಂಭಿಸಿದೆ. ರಾಜ್ಯದ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಸರ್ಕಾರದ ಒಂದೇ ಆದೇಶಗಳಿವೆ. ಆದರೆ ಹೆಚ್ಚಿನ ಪಂಚಾಯತ್ಗಳು ಯಾವುದೇ ಒತ್ತಡಗಳಿಗೆ ಮಣಿದು ಇದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲು ಹಿಂದೆಟು ಹಾಕ್ತಾ ಇದೆ. ಸ್ವಚ್ಛತೆ ವಿಷಯದಲ್ಲಿ ಇಂತಹ ರಾಜಕೀಯ ಒತ್ತಡಗಳಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಣಿಯಬಾರದು ಎಂದು ಸ್ವಚ್ಛ ಭಾರತ್ ಮಿಷನ್ನ ಜಿಲ್ಲಾ ಸಂಯೋಜಕಿ ಮಂಜುಳಾ ಹೇಳಿದರು. ಅವರು ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ತಾಲೂಕು ಪಂಚಾಯತ್ ಸುಳ್ಯ ಇವುಗಳ ಆಶ್ರಯದಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರವಾರು ಮಾಹಿತಿ ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಿ ಮಾತನಾಡಿದರು. ಕೆಲಸ ಮಾಡಿ ಯಶಸ್ವಿಯಾಗಿ ಉಳ್ಳಾಲಕ್ಕೆ ಬಂದಿದ್ದಾರೆ. ಉಳ್ಳಾಲದಲ್ಲಿ ಈಗ ಬಂದು ಒಂದು ವಾರ ಅಷ್ಟೇ. ಅವರು ಈಗ ನಮಗೆ ಕೆಲಸ ಮಾಡುವಾಗ ಕೆಲವೊಂದು ಒತ್ತಡಗಳು ಬರ್ತದೆ ಕೆಲವು ವಿಚಾರದಲ್ಲಿ. ಆದ್ರೆ ನಾನು ಕೇಳುವಂತದ್ದು ಸ್ವಚ್ಛತೆಯಲ್ಲಿ ಒತ್ತಡ ರಾಜಕೀಯ ಇರಬಾರದು. ಇದ್ರೂ ನಾವು ಅದಕ್ಕೆ ಅವಕಾಶ ಕೊಡಬಾರದು. ಅದಕ್ಕೆ ಉದಾಹರಣೆ ಸಿಒ ರಾಯಪ್ಪ ಅವರು ಇವನ್ ಶಾಸಕರ ಹತ್ರ ಫಸ್ಟ್ ಹೇಳುದು ಒಂದೇ, ಅದು ಮನೆ ಮುಟ್ಟುತ್ತಾ ಇಲ್ಲ, ಇದು ಆಗ್ಬೇಕಾಗಿದೆ. ನಾವು ಒಂದು ಮನೆಗೆ ಸತತವಾಗಿ ಒಂದು 10 ವಿಸಿಟ್ ಮಾಡುವಾಗ ನಾವು ಅವರಿಗೆ ಹಿಂಸೆ ಆಗಬಾರದು. ಆದ್ರೆ ಅವರಿಗೆ ಮಾಹಿತಿ ಕೊಡಬೇಕು. ಖಂಡಿತ ಇವರು ಏನೋ ಒಂದು ಹೇಳ್ತಾ ಇದ್ದಾರೆ, ಏನೋ ಒಂದು ಆಗ್ಬೇಕಾಗಿದೆ ಬದಲಾವಣೆ ಅವರ ಮನಸ್ಸಿನಿಂದ ಆಗುತ್ತೆ. ಇದು ಮನಸ್ಸಿನಿಂದ ಆಗುವಂತ ಬದಲಾವಣೆ. 80% ಜನ ಮನಸ್ಸಿನಿಂದ ಬದಲಾವಣೆ ಆದ್ರೆ 20 ಜನರಿಗೆ ಮಾತ್ರ ನಾವು ಒಂದು ದಂಡ ವಿಧಿಸುವ ಅಥವಾ ಏನೋ ಒಂದು ಕ್ರಮದಲ್ಲಿ ಖಂಡಿತ ಅದರ ಕ್ರಮವನ್ನು ಮಾಡಬಹುದು ಅಂತ ಹೇಳಿದ ಶೇಖರ್ ಅವರು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದವರಿಗೆ ಮಂಜೂರಾದಂತ 2 ಎಕರೆ ಜಾಗವನ್ನು ಅವರಿಂದ ಒಪ್ಪಿಗೆ ತಗೊಳ್ತಾ ಇದ್ದೇವೆ. ಅಲ್ಲಿ ಈ ರೀತಿ ಕಲೆಕ್ಷನ್ ಆದಂತಹ ಡ್ರೈ ವೇಸ್ಟ್ಗಳನ್ನ ಅಲ್ಲಿ ಕಲೆಕ್ಟ್ ಮಾಡಿ 1 ಪಾಯಿಂಟ್ ಕಲೆಕ್ಟ್ ಮಾಡಿ ಕಾರ್ಯಾಗಾರವನ್ನ ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ಯಕಲ್ ತಡ್ಕ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ಎನ್ ಮನ್ಮಥ, ಆಶಾ ತಿಮ್ಮಪ್ಪ, ಪುಷ್ಪಾವತಿ ಬಾಡಿಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.